ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಕಾರ್ತಿಕ ಮಾಸ ಆರಂಭವಾಗುವುದರಲ್ಲೇ ಇದೆ. ದೀಪಾವಳಿ ಮುಗಿದ ತಕ್ಷಣವೇ ಅಂದರೆ ಮರುದಿನ ಪಾಡ್ಯ ದಿನದಂದು ದೀಪಾವಳಿ ಆರಂಭ ಆಗುತ್ತೆ. ಹಾಗಾಗಿ ಕಾರ್ತಿಕ ಮಾಸದ ಆರಂಭ, ಅದರ ಮಹತ್ವ ಮತ್ತು ವ್ರತ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಕಾರ್ತಿಕ ಮಾಸವು 2024 ನವೆಂಬರ್ 1ರಿಂದ ಆರಂಭವಾಗಿ ಡಿಸೆಂಬರ್ 1ರವರೆಗೆ ಕೊನೆಗೊಳ್ಳುತ್ತದೆ. ಹಾಗೆ ಈ ಮಾಸದಲ್ಲಿ ಉಪವಾಸ, ವ್ರತ ಹಾಗೂ ಕೆಲವೊಂದು ಆಚರಣೆಗಳನ್ನು ಪಾಲಿಸಬೇಕಾಗುತ್ತೆ. ಆ ಪಾಲನೆಗಳನ್ನು ಮಾಡಿದಾದಮೇಲೆ ಸಕಲ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುವುದು. ಹಾಗೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಎಂದರೆ ಕಾರ್ತಿಕ ಮಾಸ. ಕಾರ್ತಿಕ ಎಂದರೆ ಇದು ಒಂದು ನಕ್ಷತ್ರವಾಗಿದ್ದು, ಹಾಗೆ ನವೆಂಬರ್ ಮತ್ತು ಡಿಸೆಂಬರ್ ಅವಧಿಯಲ್ಲಿ ಚಂದ್ರನಿಗೆ ಅತ್ಯಂತ ಹತ್ತಿರವಾಗಿರುತ್ತದೆ. ಪ್ರತಿಯೊಂದು ಮಾಸಕ್ಕೂ ಒಬ್ಬೊಬ್ಬ ದೇವನಿರುವಂತೆ ವಿಷ್ಣುವಿಗೂ ಮತ್ತು ತುಳಸಿಯ ಜೊತೆ ಕಲ್ಯಾಣೋತ್ಸವವು ಈ ಮಾಸದಲ್ಲಿ ಆಗುತ್ತದೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಕೈಗೊಳ್ಳುವಂಥ ಪೂಜೆ ಮತ್ತು ವ್ರತ ಹೆಚ್ಚು ಫಲ ನೀಡುತ್ತದೆ ಎಂಬ ಅಪಾರ ನಂಬಿಕೆ. ಈ ಕಾರ್ತಿಕ ಮಾಸವನ್ನು ಆಧ್ಯಾತ್ಮಿಕ ಮಾಸ ಮತ್ತು ಸಾಧಕರ ಮಾಸ ಎಂದು ಕೂಡ ಕರೆಯಲಾಗುತ್ತೆ. ಎಲ್ಲ ಮಾಸಗಳಿಗಿಂತ ಕಾರ್ತಿಕ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ. ಚಂದ್ರನು ಕೃತಿಕಾ ನಕ್ಷತ್ರದಲ್ಲಿರುವುದರಿಂದ ಈ ಮಾಸಕ್ಕೆ ಕಾರ್ತಿಕ ಮಾಸ ಎಂದು ಹೆಸರಿಡಲಾಗಿದೆ. ಹಾಗೆ ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ತಿಂಗಳು. ಈ ಮಾಸದಲ್ಲಿ ಭಕ್ತರು ಶಿವನನ್ನು ಆರಾಧಿಸುತ್ತಾರೆ ಮತ್ತು ಕಾರ್ತಿಕ ಸೋಮವಾರದಂದು ಉಪವಾಸ ಮಾಡುತ್ತಾರೆ. ಆ ಮೂಲಕ ಭಗವಾನ್ ಶಿವನು ಕೃಪೆಯ ಪಾತ್ರರಾಗುತ್ತಾರೆ. ಈ ವರ್ಷ ಕಾರ್ತಿಕ ಮಾಸ ನವೆಂಬರ್ 1ರಿಂದ ಶುರುವಾಗಿ ಡಿಸೆಂಬರ್ 1ರವರೆಗೆ ಇರುತ್ತದೆ. ಹಾಗೆ ಅತ್ಯಂತ ವೈಭವ ತಿಂಗಳು ಕೂಡ ಇದಾಗಿದೆ. ಪೂಜೆಗಳು, ವ್ರತಗಳು, ಉಪವಾಸಗಳು, ವನ ಭೋಜನಗಳೊಂದಿಗೆ ಇಡೀ ತಿಂಗಳ ಭಕ್ತಿಯಲ್ಲಿ ಮುಳುಗಿರುತ್ತದೆ. ಕಾರ್ತಿಕ ಮಾಸದಲ್ಲಿ ಯಾವುದೇ ಶಿವನ ದೇವಾಲಯಗಳಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿರುತ್ತದೆ. ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಶಿವನ ಆಲಯಗಳ ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತವೆ. ಹಾಗೆಯೇ ಭಕ್ತರು ರುದ್ರಾಭಿಷೇಕ, ಬಿಲ್ವಪತ್ರೆ ಅರ್ಚನೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಭಕ್ತರ ಅಭಿಷೇಕವನ್ನು ಮಾಡುತ್ತಾರೆ. ಈ ಮೂಲಕ ತಮ್ಮ ಪಾಪಗಳು ಮತ್ತು ದುಃಖಗಳನ್ನು ತೊಡೆದುಹಾಕಲು ಶಿವನನ್ನು ಪ್ರಾರ್ಥಿಸುತ್ತಾರೆ. ಕಾರ್ತಿಕ ಮಾಸದಲ್ಲಿ ಶಿವಲಿಂಗನನ್ನು ಬಿಲ್ವಪತ್ರೆಯಿಂದ ಪೂಜಿಸಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ಅಪಾರ ನಂಬಿಕೆ ಇದೆ. ದೀಪಾರಾಧನೆಯಿಂದ ಜನ್ಮ ಜನ್ಮಾಂತರಗಳ ಪಾಪ ಕೂಡ ದೂರವಾಗುತ್ತದೆ. ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವವರಿಗೆ ಪಾಪಗಳು ತೊಲಗುತ್ತವೆ ಮತ್ತು ಯಾವುದೇ ತೊಂದರೆಗಳಿರುವುದಿಲ್ಲ. ಹಾಗೆ ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಯು ಅತ್ಯಂತ ವೈಭವಯುತವಾಗಿರುತ್ತದೆ. ಸಂಜೆಯ ಸಮಯದಲ್ಲಿ ಭಕ್ತರು ದೇವಸ್ಥಾನಕ್ಕೆ ತೆರಳಿ ದೀಪಾರಾಧನೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಜನ್ಮ ಜನ್ಮಾಂತರ ಪಾಪಗಳು ದೂರವಾಗುತ್ತದೆ. ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಬರುವ ಸೋಮವಾರಗಳು ಕೂಡ ಅತಿ ಶ್ರೇಷ್ಠವಾದದ್ದು. ಶಿವಪೂಜೆಗೆ ಸೋಮವಾರದ ಅತಿ ಮುಖ್ಯವಾದದ್ದು. ಹಾಗೆ ಪುರಾಣಗಳಲ್ಲಿಯೂ ಕೂಡ ಕಾರ್ತಿಕದಲ್ಲಿ ವ್ರತವನ್ನು ಮಾಡಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು ನಿವಾರಣೆಯಾಗುವು ಎಂಬ ಉಲ್ಲೇಖವಿದೆ. ಹಸುವಿನ ಹಾಲಿನಿಂದ ತಯಾರಿಸಿದ ಶುದ್ಧ ತುಪ್ಪದಲ್ಲಿ ದೀಪವನ್ನು 2 ಹೊತ್ತು ಬೆಳಗುವುದರಿಂದ ಆರೋಗ್ಯ, ಸಂಪತ್ತು, ಸಮೃದ್ಧಿ ನೆಲೆಸುತ್ತದೆ ಎನ್ನಲಾಗುತ್ತದೆ. ಕಾರ್ತಿಕ ಮಾಸದ ವೈಶಿಷ್ಟ್ಯತೆ. ಆಷಾಢ ಶುದ್ಧ ಏಕಾದಶಿಯಂದು ಯೋಗನಿದ್ರೆಗೆ ಜಾರುವ ವಿಷ್ಣುವು ಕಾರ್ತಿಕ ಶುದ್ಧ ಏಕಾದಶಿಯಂದು ಎಚ್ಚರಗೊಳ್ಳುತ್ತಾನೆ ಎನ್ನುವ ಪ್ರತೀತಿ ಇದೆ. ಹಾಗೆಯೇ ಕಾರ್ತಿಕ ಪೌರ್ಣಮಿಯಂದು ಲೋಕಕ್ಕೆ ಕಂಟಕನಾಗಿದ್ದ ತ್ರಿಪುರಾಸುರನನ್ನು ಶಿವನು ಕೊಂದು ಜಗತ್ತನ್ನು ರಕ್ಷಿಸಿದನು ಎಂಬ ವಿಶಿಷ್ಟತೆಗಳು ಇವೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಸೋಮವಾರದ ದೀಪಾರಾಧನೆ ತುಂಬಾ ವಿಶೇಷವಾಗಿರುತ್ತೆ. ಇದೆಲ್ಲವೂ ಕಾರ್ತಿಕ ಮಾಸದ ಮಾಹಿತಿ. ಹಾಗೆ ಕಾರ್ತಿಕ ಮಾಸದ ಆರಂಭದ ಮತ್ತು ಅದರ ವಿಧಾನವನ್ನು ನಾನು ಈಗ ಇದರಲ್ಲಿ ಒಂದು ಚಿಕ್ಕದಾದ ಮಾಹಿತಿಯೊಂದಿಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾರ್ತಿಕ ಮಾಸದಲ್ಲಿ ದಿನಂಪ್ರತಿಯೂ ದೀಪಾರಾಧನೆ ಮಾಡುವುದರಿಂದ ಶಿವನ ಆಶೀರ್ವಾದ ನಮಗೆ ಸದಾ ಇರುತ್ತದೆ. ಹಾಗೆ ವಿಷ್ಣುವಿನ ಆಶೀರ್ವಾದ ಕೂಡ ಇರುತ್ತದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.